कहाँ रहते हो प्रभु, कहाँ रहते हो ये तुम बताओ। कहाँ रहते हो प्रभु, कहाँ रहते हो ये तुम बताओ। कहाँ रहते हो प्रभु, कहाँ रहते हो ये तुम बताओ। कहाँ रहते हो प्रभु, कहाँ रहते हो ये तुम बताओ। प्रकाश शेट्टी रक्षा शेट्टी ಬಡವರಿಗೆ ಹೆಲ್ಪ್ ಮಾಡ್ತಾರೆ ಅಂಥವರಿಗೆ ನನ್ನದು ಅಡ್ಡ ಮಾಡಿದ್ದು ಅಂತ ಥ್ಯಾಂಕ್ ಯು. ಹೆಲ್ಪ್ ಮಾಡ್ತಾರೆ ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊರದು ಕಾಪಾಡೋದಂತ ದೇವರು ಇಂಕ ಪ್ರಕಾಶನ್ನೇ ಭಾರಿ ಹೆಲ್ಪ್ ಮಾಡ್ತಾರೆ. ಆರೋಗ್ಯ ಕೊರಡಿಂದು ದೇವರ ಆಶಿಸವೆ ಪ್ರಾರ್ಥಿಸ. ಸಬಿತಾ ಮೋನಿಸ್ ಪ್ರಕಾಶ್ ಶೆಟ್ರ್ ಇಂಕ್ಲನ್ ಚಿತ್ತನ ಆಸಕ್ತರಿಗೆ ಗರ್ಭದ ಸಂದರ್ಭ ಹೆಲ್ಪ್ ಮಾಡಿ ಆಯುರಾರೋಗ್ಯ ಕೊಟ್ಟು ನನಲ ಅದನ್ನ ಮುಂದಿನ ಜೀವನ ಸುಖಕರವಾಗಿದ್ದು ಇಪ್ಪಡು రెడ్డి జోకులు అశ్విని చిత్తరంజని ఇంకంతా కృషికి ఈ రెండు జోకులు ఇల్లదే నెట్టి ఒప్పారు చెప్తుంది నాలుగు జోకులు రెండు జోకులు ఇచ్చాను జ్ఞాన బలం పండు వల్ల చెప్తున్నాను ಜ್ಞಾನ ಮಾಡೋದು ಬಂದು ಮಾಡೋದು ಹುಷಾರುಂಟೆ ಪಕ್ಕ ಒಂಜಿ 7ನೇ ತಿಂಗಳು ಇಂಚಾಯಿನಿ ಈ ಬಾರಿ ಹುಷಾರಿಚ್ಚಂದೆ 7 ತಿಂಗಳದ ಬಾರಿಗೆ ಇಂಚಾಯಿನಿಲ್ಲ ಇಂಚನೆ ಬಾಕಿ ಒರೇ ದಾದ ಪನಿಯಲ್ಲ ಮತ್ತೆ ಮನೆ ಪತ್ತೆ ಪೋಷಣೆ ಬೆಳಗ್ಗೆ ಅಂತೀರಿ ಅವು ಎಡ್ಡೆ ಕಾರ್ಯಕ್ರಮ ಎಡ್ಡೆ ಅಂడి ಸಂತೋಷ ಅಂడి ಇಲ್ಲಿಗೆ ದುಂಬಲ 3 ವರ್ಷ ದುಂಬಲರ ಮಂತ್ರಿ ಕುಕ್ಕ ಮ್ಯಾಂಗ್ಳೂರು ಇಟ್ಲ ಇಂಗ್ಲಿಗೆ ಖುಷಿ ಅಂತ ಸಂತೋಷ ಅಂడి. ಯಾರು ದುಡ್ಡು ಮಾತ್ರ ಶ್ರೀಮಂತ ಇತ್ತು, ಮನಸ್ಸೆಲ್ಲ ತುಂಬ ಶ್ರೀಮಂತ. ಯಾರು ಈಗಲೂ ಚಿಂತನ ಗುರುತಿಸೋದು ತುಂಬ ಸಹಾಯ ಮಾಡ್ತೀರಿ. ಯಾರು ನನ್ನೆಲ್ಲ ತುಂಬ ಆರೋಗ್ಯ ಭಾಗ್ಯ ತಿಕ್ಕಡ ಏನು ಬೇಡ ಅಂದ್ರೆ ಕಾರ್ಯಕ್ರಮದ ಪೂರ್ವದ ನಮ್ಮ ಸಮಾಜ ರೂಪುನಂಚಿತ್ತಿನ ಅಶಕ್ತಿಯರ ಅಂಚನೆ ಸದ್ಭಾತ್ರಿಯರ ಏರುಲ್ಯರ ಅಕ್ಲಿನ ಗುರುತಿಸಾದೊಂಜಿ ಸಹಾಯಧನ ವಿತರಣೆ ಮನ್ಪುನಂಚಿತ್ತಿನ ಕಾರ್ಯಕ್ರಮ ಈ ವೇದಿಕೆಡೆ ನಡಪೆರಗೊಂಡು ಸೇರುಂದಿನ ಅಂಚಿತ್ತಿನ ಮಾತೇನ ಉಪಸ್ಥಿತಿನ ಗೌರವಿಸುವ ಒಂದು ವಿಘ್ನ ನಿವಾರಕೆ ಆನೆಮೋನ್ಯದ ಬೆನಕನ ಭಕ್ತಿಡ್ ಸುಗಿತೊಂದು ಸಭಾ ಸರಸ್ವತಿಗೆ ವಂದನೆ ಮಲ್ತೊಂದು ಕದಿರದೆ ಉಳ್ಳಾಯೆ ಮಂಜುನಾಥ ಸ್ವಾಮಿಗೆ ಭಕ್ತಿಡ್ ಪುಡ್ಯ ಪಾಡೊಂದು ಮಂಗಳಾಪುರತ್ತ ಮಂಗಳಾಂಬಿಕೆ ಮಂಗಳಾದೇವಿನ ಮನಸ್ಸಿಗೆ ನೆನವರಿಕೆ ಮಲ್ತೊಂದು ಕಾರ್ಯಕ್ರಮ ಶುರು ಮಂತೊಂದುಲ್ಲ ನಾನು ತುಂಬಗೂ ವೇದಿಕೆಗೆ ಆತ್ಮೀಯವಾದ ಸ್ವಾಗತ ಮಲ್ತೊಂದುಲ್ಲ. ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಎನಿತ ದಿನಾನಗ 8ನೇ ವರ್ಷದ ಸಂಭ್ರಮದ ಕಾರ್ಯಕ್ರಮನ ಅಭಿಮಾನಿಲ್ಲ ಅಂಚನೆ ಹಿತೈಷಿಂಡ ಸ್ವೀಕಾರ ಮನ್ಪರಪ್ಪನ ಚಿತ್ತನ ಶ್ರೀ ಕೆ ಪ್ರಕಾಶ್ ಶೆಟ್ರ್ ಅಂಚನೆ ಪ್ರಕಾಶಾಭಿನಂದನ ಸಮಿತಿದ ಅಧ್ಯಕ್ಷರು ಶ್ರೀ ಗುರ್ಮೆ ಸುರೇಶ್ ಶೆಟ್ರ್ ಅಂಚನೆ
ನಮ್ಮ ಕಾರ್ಯಕ್ರಮದ ವೇದಿಕೆದ ಸಂಪೂರ್ಣ ಜವಾಬ್ದಾರಿನ ನಿರ್ವಹಣೆ ಮಾಡ್ತಾರಪ್ಪ ಚಿಂತನಾರು ಡಾಕ್ಟರ್ ಎಂ ಮೋಹನ್ ಆಳ್ವಾ ಅಂಚನೆ ನಮ್ಮ ಸಮಿತಿದ ಪ್ರಧಾನ ಸಂಚಾಲಕರಾದಪ್ಪ ಚಿಂತನಾರು ಸಂತೋಷ್ ಕುಮಾರ್ ಶೆಟ್ಟಿ ಪುಣೆ ಅಂಚನೆ ಸಮಿತಿದ ಪ್ರಧಾನ ಕಾರ್ಯದರ್ಶಿಗಳು ಜೇಕರ್ ಶೆಟ್ಟಿ ಇಂದ್ರಾಳಿ ಸಮಿತಿದ ಕೋಶಾಧಿಕಾರಿಗಳಾದಪ್ಪ ಚಿಂತನ ಶ್ರೀಯುತ ಸುರೇಶ್ ಶೆಟ್ಟಿ ಪಡುಬಿದ್ರಿ ಪ್ರಕಾಶಾಭಿನಂದನ ಕಾರ್ಯಕ್ರಮದ ಸಮಾಜಮುಖಿ ಚಿಂತನದ ನೆಲೆಟ್ಟು ಇನ್ನಿತ ದಿನ ಈ ವೇದಿಕೆಯ ಅಶಕ್ತರಿಗೆ ಸಹಾಯಧನ ಐತೊಟ್ಟಿಗೆ ಆರ್ಥಿಕ ಸಂಕಷ್ಟಡಪ್ಪನ ಚಿಂತನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತನ ಕೊರ್ರಪ್ಪನ ಚಿಂತನ ಕಾರ್ಯಕ್ರಮ ವೇದಿಕೆಡೆ ತುಡಾರ್ ಅರ್ಲಾವಣೆತ್ತ ಒಟ್ಟಿಗೆ ಪ್ರಕಾಶ್ ಅಣ್ಣನ ಮಲ್ಲ ಆಶಯದಾದ ಕೆಂಡ ಎನ್ನ ಕೈಡ್ದಾಪಿನ ಎಲ್ಲ ಕೊಡುಗೆ ನೀ ಸಮಾಜಕ್ಕೆ ಯಾನ ದಾದಾಂಡಲ ಕುರುಡು ಬನ್ಪನ ಚಿಂತನ ಆಶಯ ಪುದರಡೆ ಪ್ರಕಾಶ ಅಂದಂಡು ಅಂಚಾದ ನನಾತ ಜನತ ಬದುಕನ ಪ್ರಕಾಶ ಮನ್ಪುನ ಎಲ್ಲ ಪ್ರಯತ್ನ ಆರು ಈ ವೇದಿಕೆ ಎನಿತ ದಿನಾನಗ ಮಲ್ತೊಂದುಲ್ಲೇರು ವೇದಿಕೆಡಪ್ಪನ ಚಿತ್ತಿನ ಮಾತ ಗಣ್ಯರು ಒಟ್ಟಾದ ಕೈತಾಂಗನ ಕೊಡ್ದು ತುಡಾರ್ ಅರ್ಲಾದ ಕಾರ್ಯಕ್ರಮಕ್ಕೆ ಸಿರಿಬಲ್ಪು ದೈಸಿರನ ದಿಂಜಾವಡು ಬಣದ ವಿನಂತಿನ ಮಲ್ತೊಂದಲ್ಲ ಪ್ರಕಾಶ್ ಶೆಟ್ಟರವರ ಯಶಸ್ವಿ ಉದ್ಯಮಿಯಾಗಿ ಉಡುಗೆ ದಾನಿಯಾಗಿ ಹೃದಯ ಶ್ರೀಮಂತಿಕೆಯಿಂದ ನಾವು ಅವರ ಬದುಕನ್ನು ನಾವು ಕಂಡಿದ್ದೇವೆ. ಇವತ್ತು 60 ವರ್ಷವನ್ನು ಬೇರೆ ಬೇರೆ ರೀತಿಯಲ್ಲಿ ಆಚರಣೆಯನ್ನು ನಮ್ಮ ಸಮಾಜದಲ್ಲಿ ಮಾಡೋದನ್ನು ಗಮನಿಸಿದ್ದೇವೆ. ಆದರೆ ಇವತ್ತು ಪ್ರಕಾಶ್ ಶೆಟ್ಟರವರು ಬೇರೆ ರೀತಿಯಲ್ಲಿ ಅದನ್ನು ಸಮಾಜಮುಖಿಯಾಗಿ ಇವರು ಆಚರಣೆ ಮಾಡೋದನ್ನು ನಾವು ಕಂಡಿದ್ದೇವೆ. ಈಗ ನಾವು ಈಗಾಗಲೇ ತಿಳಿಸಿದ ಹಾಗೆ 60 ಜನರಿಗೆ ಇವತ್ತು 1 ಲಕ್ಷ ರೂಪಾಯಿಯನ್ನು ಅದು ಜಾತಿ ಮತ ಊರು ಆಧಾರದಲ್ಲಿ ಅಲ್ಲ, ಅದನ್ನು ಇವತ್ತು ವಿತರಣೆ ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಸಬಿತಾ ಮೋನಿಸ್ ಬೆಳ್ತಂಗಡಿ ತಾಲೂಕಿನ ಅಂಗಡ್ಜಾಲ್ ಮನೆಯ ಕೃಷಿಕ ಶ್ರೀ ಬಾಸಿರ್ ಮೋನಿಸ್ ಮತ್ತು ಶ್ರೀಮತಿ ಬೆಂಡಿಕ್ಟ ಮೋನಿಸ್ ಅವರ ಮಗಳು ಎರಡೂ ಕೈ ಇಲ್ಲದೆ ಕಾಲಿನಲ್ಲೇ ಅವಳು ಎಲ್ಲವನ್ನೂ ಮಾಡುವಂತಹ ವಿದ್ಯಾರ್ಥಿನಿ. ಇವಳು ನೀವು ಗಮನಿಸಬೇಕು, ಕಾಲಿನಲ್ಲೇ ಬರೆದುಕೊಂಡು ಅವಳ ಸ್ವಂತ ಕೆಲಸವನ್ನು ಅವಳ ತಾಯಿ ಮಾಡಿಕೊಂಡು ಅವಳ 10th ಅನ್ನು ಮುಗಿಸಿ PUC ಅನ್ನು ಮುಗಿಸಿ ಆಮೇಲೆ ಡಿಗ್ರಿಯನ್ನು ಮಾಡಿ ಮಾಸ್ಟರ್ ಡಿಗ್ರಿಯನ್ನು ಮಾಡಿ ಈಗ ಅವಳು ಕೆಲಸ ಇಲ್ಲದೆ ಇರುವಂತಹ ಹುಡುಗಿ, ಅವಳಿಗೆ 1 ಲಕ್ಷ ರೂಪಾಯಿಯ ಮೊತ್ತವನ್ನು ಅಕ್ಷತಾ ಕುಮಾರಿ, ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಅಕ್ಷತಾ ಕುಮಾರಿ ದೀಕ್ಷಿತ್. ಇನ್ನು ಹರೀಶಿತರ ಬಗ್ಗೆ ಇವನು ತಿಳ್ಕೊಳ್ಬೇಕು. ಇವನು ಮನೆಯಲ್ಲಿ ಯಾವ ವಿಶೇಷವಾದಂಥ ಸಂಪತ್ತಿಲ್ಲದೆ ತಾಯಿಯ ಆಶ್ರಯದಲ್ಲಿ ಅವರೇ ಅವನು ನೋಡ್ತಾ ಇರುವವರು. ಇವನಿಗೆ ಬಹಳಷ್ಟು ಬುದ್ಧಿಮಾಂದ್ಯತೆ ಕಷ್ಟ ಇದ್ದರೂ ಕೂಡ ಅದರ ಜೊತೆ ವೈಕಲ್ಯತೆ ಇದ್ದರೂ ಕೂಡ 96% ಮಾರ್ಕನ್ನು 10th PUCಯಲ್ಲಿ ಪಡೆದು ಈಗ ಡಿಗ್ರಿಯನ್ನು ಮಾಡ್ತಾ ಇದ್ದಾನೆ. ಅದರ ಜೊತೆ CA ಪ್ರೋಗ್ರಾಮನ್ನು ಮಾಡ್ತಾ ಇದ್ದಾನೆ. ಈಗಾಗಲೇ CPT ಪ್ರೋಗ್ರಾಮನ್ನು ಮುಗಿಸಿ IPCC ಪ್ರೋಗ್ರಾಮ್ಗೆ ಈಗ ಪರೀಕ್ಷೆ ಕೂತ್ಕೊಳ್ಳುವವನಿದ್ದಾನೆ. ಹರ್ಷಿತಾ ಭಂಡಾರಿ, ಸುಲ್ತಾನ್ಗಢ ತಾಲೂಕಿನ ಗುರುವಾನ್ಕೆರೆಯ ಶ್ರೀನಿವಾಸ್ ಮತ್ತು ಸುಹಾಸಿನಿ ದಂಪತಿಗಳ ಮಕ್ಕಳು ಎಂಡೋಸಲ್ಫನ್ನ ಸಂತ್ರಸ್ತರು, ತೀರಾ ಬಡ ಕುಟುಂಬ. ಒಂದೇ ಮನೆಯಲ್ಲಿ 3 ಮಕ್ಕಳು ಈ ರೀತಿ ಪೀಡಿತರಾಗಿದ್ದನ್ನು ನಾವು ಕಂಡಿದ್ದೇವೆ. ಹೊನ್ನಮ್ಮ
ಮೂಲತಃ ಕೇಪು ಗ್ರಾಮ. ರವಿಕಿರಣ್ ಚೌಟ, ಸತೀಶ್ ಗಗನ್ ಬಂಟ್ವಾಳ, ಸುಮಾಲಿನಿ ದೈ, ಸತೀಶ್ ಗಗನ್ ಬಂಟ್ವಾಳ, ಆಕಾಶ್ ರೈ ಬಂಟ್ವಾಳ, ಅವು ಗಗನ್ ಗಗನ್ ಎಲ್ಲಿದ್ದಾರೆ ಬಲಮ್ಮ ಗಗನ್ ಎಲ್ಲಿದ್ದಾರೆ ಆಕಾಶ್ ಆಕಾಶ್ ಸುಮಾರು ರೇಖೆ ಆಕಾಶ್ ರತಿದೇವಿ ಕೋಣಾಜೆ ಶ್ರೀಮತಿ ಸುಜಾತ ಬೆಳ್ತಂಗಡಿ ಅವ ಅಮ್ಮನ ರತಿದೇವಿ ಕೋಣಾಜೆ ಸುಜಾತ ಬೆಳ್ತಂಗಡಿ ಶ್ರೀಮತಿ ರಚಿತಾ ರತಿದೇವಿ ಕೋಣಾಜೆ ರತಿದೇವಿ ಶ್ರೀಮತಿ ರೇವತಿ ಬೆಳ್ತಂಗಡಿ ಕುಮಾರಿ ವಿಜಯಲಕ್ಷ್ಮಿ ಸಚಿನ್ ನಾಯಕ್ ಶರ್ಮಿಳಾ ವಿಜಯಲಕ್ಷ್ಮಿ ಸಚಿನ್ ನಾಯಕ್ ಶರ್ಮಿಳಾ ಬಂಟ್ವಾಳ ಬಾಲಕೃಷ್ಣ ವಿಜಯಲಕ್ಷ್ಮಿ ಬಾಲಕೃಷ್ಣ. ಈ ಶರ್ಮಿಳರ ಬಗ್ಗೆ ನೀವು ನೋಡಬೇಕು. ಇವಳು ಕುಬ್ಜವಾಗಿದ್ದಂಥ ಹುಡುಗಿ ತನ್ನ PUC ಡಿಗ್ರಿಯನ್ನು ಮಾಡಿ ಮಾಸ್ಟರ್ ಡಿಗ್ರಿ MSc ಮಾಡಿ ಅವಳ ಇದಕ್ಕೆ ಒಂದು ಒಳ್ಳೆ ಉದ್ಯೋಗ ಸಿಕ್ಕಿತ್ತು. ಆದರೆ ಒಂದು ಬಸ್ಸಿನ ಬಹಳ ದೊಡ್ಡ ಆಕ್ಸಿಡೆಂಟ್ ಉಪ್ಪಿನಂಗಡಿಯಲ್ಲಿ ಆಗಿ ಅದು ಬಸ್ಸು ಮಗುಚಿ ಬಿತ್ತು. ಇದರ ಅಡಿಯಲ್ಲಿ ಅವಳು ಇದ್ದುಕೊಂಡು ಅವಳ ಸ್ಪೈನಲ್ ಕಾರ್ಡ್ಗೆ ಪೆಟ್ಟಾಗಿ ಪುನಃ 1 ವರ್ಷ ಕಾಲ ಅವಳು ಈಗ ಬೆಡ್ ರಿಡನ್ ಆಗಿರುವಂತ ಅವಳೊಂದು ಬಹಳ ದೊಡ್ಡ ಕಷ್ಟ. ಬಾಲಕೃಷ್ಣ ಶೆಟ್ಟಿಗಾರ್, ರಾಜೇಶ್ ಶೆಟ್ಟಿ, ಸುನೀತಾ ಬಾರ್ಕೂರ್, ಸಾರಿ ಕೊರಗ, ಮತ್ತೆ ಸುನೀತಾ ಕೊರಗ, ಸಾರಿ ಕೊರಗ, ಜಾರಿಗೆ ಕೊರಗ, ರಾಜೇಶ್ ಶೆಟ್ಟಿ, ಜಾರಿಗೆ ಕೊರಗ, ರಾಜೇಶ್, ವಿಶಾಲಾಕ್ಷ್ ಶೆಟ್ಟಿ, ಸುಶಾಂತ್ ರೈ, ಲತೀಶ್ ಶೆಟ್ಟಿ, ಮಾನಿಕಾ, ಸುಶಾಂತ, ವಿಶಾಲಾಕ್ಷ್ ಶೆಟ್ಟಿ. 3 ವರ್ಷದ ಹುಡುಗಿರುವಾಗಲೇ ದೃಷ್ಟಿಯನ್ನು ಕಳೆದುಕೊಂಡವಳು 43 ವರ್ಷದಿಂದ ಮದುವೆ ಆಗಿದ್ದ ಅಮ್ಮನನ್ನೇ ಅವಲಂಬಿಸಿಕೊಂಡಿರುವಂತ ಹುಡುಗಿ. ಲತೀಶ್ ಶೆಟ್ಟಿ, ಮಾನಿಕಾ, ಲತೀಶ್ ಶೆಟ್ಟಿ, ರವಿ ಮಾನಿಲ, ಗಂಗಾಧರ ಶೆಟ್ಟಿ, ವಸಂತಿ ಪಿ ಶನಾಯ್, ರವಿ ಮಾನಿಲ, ಗಂಗಾಧರ ಶೆಟ್ಟಿ,
ವಸಂತಿ ಪಿ ಶನಾಯ್, ದಿನೇಶ್ ಶೆಟ್ಟಿ, ಗಣೇಶ್ ಮುಗೇರ, ವಸಂತಿ ಪಿ ಶನಾಯ್, ದಿನೇಶ್ ಶೆಟ್ಟಿ, ಗಣೇಶ್ ಮುಗೇರ, ರೋಹಿತಾಶ್ವ, ವಿಶಾಲಾಕ್ಷಿ, ಇವರು ರೋಹಿತಾಶ್ವ, ವಿಶಾಲಾಕ್ಷಿ, ದಿನೇಶ್ ಶೆಟ್ಟಿ, ವಿಶಾಲಾಕ್ಷಿ, ರತ್ನಾವತಿ ಕಾಸರಗೋಡು, ಉದಯ ಶೆಟ್ಟಿ, ದೀಪಕ್ ಶೆಟ್ಟಿ, ಪ್ರತೀಕ್ ಶೆಟ್ಟಿ, ಇಂದಿರಾ ಕುಂದಾಪುರ, ಶೆಟ್ಟಿ ಸಾನೂರು, ರತ್ನಾವತಿ ಕಾಸರಗೋಡು, ದೀಪಕ್ ಶೆಟ್ಟಿ, ರತ್ನಾವತಿ ಕಾಸರಗೋಡು, ಪ್ರತೀಕ್ ಶೆಟ್ಟಿ. ನಿಮ್ಗೆ ಯಾವುದೇ ಹೊರೆ ಆಗಬಾರ್ದು ಅಂತ ಹೇಳಿ ಅದರ ಕಾರ್ ಬಾಡಿಗೆಯನ್ನು ಸಮೇತ ಪ್ರಕಾಶ್ ಶೆಟ್ಟಿ ಅವರು ಕೊಡಲಿಕ್ಕೆ ಹೇಳಿದ್ದಾರೆ, ತಿಳಿಸಿದ್ದಾರೆ. ಅದರ ಪ್ರಕಾರ ನೀವು ಯಾವುದೇ ಬಂದ ವೆಹಿಕಲ್ಸ್ನ ಬಾಡಿಗೆಯನ್ನು ಇಲ್ಲಿ ಬಂದು ಹೇಳಿ ತೆಗೆದುಕೊಳ್ಬೋದು. ಬಾಬಿ ಶೆಟ್ಟಿ, ಗಿರೀಶ್ ಶೆಟ್ಟಿ, ಗಣೇಶ್ ಪಕಲ, ವಸಂತ್, ಒಂದೇ ಮನೆಯಲ್ಲಿ 2 ಮಕ್ಕಳು ಈ ರೀತಿ. ಪೂರ್ಣಿಮಾ, ಬಾಲಕೃಷ್ಣ, ಸೃಷ್ಟಿ, ಪೂರ್ಣಿಮಾ, ಅಕ್ಷತ ಪೂಜಾರಿ ಅನ್ಕೊಳ್ಳೋದು, ಚೆಲುವೆ ಪೂಜಾರಿ, ಸಚಿನಿಯನ್, ಸುನಂದ, ನಿರೀಕ್ಷಾ, ಸಚಿನಿಯನ್, ಸುನಂದ, ನಿರೀಕ್ಷಾ, ತೃಪ್ತಿ. ಎಂಕ ಖುಷಿ ಒಂದುಂಡು, ಒಂಜಿ ಕಡೆ ದುಃಖ ಒಂದುಂಡು. ದುಃಖದೇ ಕಾಪುಂಡು ಪಂಡ ನಾನು ಸುಮಾರು ಒಂಜಿ 20 ವರ್ಷದಿಂಚಿ ಒಂದೊಂಜಿ ಸಂಘ ಸಂಸ್ಥೆ ಹತ್ರ ಎನ್ನ ದೋಸ್ತಿನಗಲ ಥ್ರೂ ಇಂಚಿನ ಕೆಲಸ ಮಲ್ತೊಂದಿತ್ತಾನೆ. ಎಂಗ ಅವು ದೂರೋಡ್ ತೂದು ಬಾರಿ ಖುಷಿ ಹೊಂದಿತ್ತ. ಇತ ಮೂಲ ಯಾನ ಆಗಲ್ಲ ಎದುರುಡು ಬರ್ತದೆ, ಯಾನೇ ಮಲ್ಪನಾಗ ಯಾನೇ ಕೊರ್ನಾಗ ಆ ಸಹಾಯದವನು ಎನ್ನ ಕೈಟು ಕೊರ್ನಾಗ ನಿಜವಾದ ಎಂಕ ದುಃಖ ಒಂದುಂಡು. ಒಂಜಿದಾದ ಬಣ್ಣಗ ಈ ದುಃಖನು ಯಾನು ನಿಗುಲಿ ಮುಳ್ಳು ಈ ಕುಲ್ಲಿದಿನ ಚಾರಡು ಯಾನು ಈ ಚಾರಳ ಯಾನು ಎಷ್ಟೋ ವರ್ಷದ ಪಿರವು ಯಾಲ ಅವೇ ಚಾರಡು ಕುದೊಂದು ಯಾಲ ಆ ದುಃಖವನ್ನು ಅನುಭವಿಸಿದ್ದು ಆ ದುಃಖದ ಅನುಭವ ಹೆಂಗ ಆವಂದುಂಟು. ಮಸ್ತ್ ಜನ ಇನಿ ಬೇತೆ ಬೇತೆ ಸಮಾಜದಾಗಲು ಬೇತೆ ಬೇತೆ ವರ್ಗದಾಗಲು ಒಂಜಿ ಶಿಫರಸ್ ಏರ್ನಲ ದಾಂತೆ ಏರ್ನಲ ಒಂಜಿ ಒತ್ತಡಗು ಮಣಿಯ ಒಂದೆ ಬಾರಿ ಪೊರ್ಲುದ ಒಂಜಿ ಬಾರಿ ಸಿಸ್ಟಮ್ಯಾಟಿಕ್ ಒಂಜಿ ಸಿಲೆಕ್ಷನ್ ಮಲ್ತದ ಈ ಒಂಜಿ ಸಹಾಯಧನ ಕೊರ್ನೆ ಬಾರಿ ತೃಪ್ತಿ ಕೊರ. ಸುರೇಶಣ್ಣ ಬಂಡಿಲಕ 25ನೇ ತಾರೀಕಿದ ಕಾರ್ಯಕ್ರಮ ಅವೇನೋ ಮಂಡ್ಯದ ನರಳೈಚಿ ಎರಡ ಬತ್ತಿದ ಪ್ರಕಾಶ ಅಭಿನಂದನಾ ಕಾರ್ಯಕ್ರಮ 25ನೇ ತಾರೀಕಿಗೆ ಎಂಕ್ಲು ಮಲ್ತೊಂದುಲ್ಲ ಪ್ರಕಾಶನ ಇರ್ ಎಕ್ಸೆಪ್ಟ್ ಮಲ್ಪಡು ಪಣ್ಯಕ್ಕೆ ಆರೆ ಪಂಡೆ ಸುಮಾರು 30 ಜನ ಬತ್ತಿತ್ತೀರು ಅರ್ನೊಟ್ಟು ಆರು ಅರ್ನ ಏನ್ ಎಂಕಲ್ನ ಪ್ರಕಾಶ ಅಭಿನಂದನಾ ಪದಾಧಿಕಾರಿಗಳು ಸದಸ್ಯರು ಪೂರ ಸೇರ್ದು ಬತ್ತಿತ್ತೀರು. ಎತ್ತು ಮಾತಾಡಲ ಬಿಡ್ಚಿ ಅನ್ನ ಸನ್ಮಾನ ಮಲ್ಪರೆ ಬಲ್ಲಿ ಅಂದ್ ಪಣ್ಯಕ್ಕೆ ಬೊಕ ಮಸ್ತ್ ಒತ್ತಾಯಕ್ಕೂ 3 ಗಂಟೆ 4 ಗಂಟೆ ಒತ್ತಾಯ ಮಲ್ತಿನಕ್ಕೆ ಬೊಕ ಯಾನು ಒಪ್ಪಿಯ ಅದಕ್ಕೆ ಏನ್ ಬಂತೆ ಅನ್ನೊಂದು ಸಂಕಲ್ಪ ಉಂಡು. ಆ ದಿನ ಬುಡ್ಚಿ ಒಂಜಿ ವಾರ ದುಂಬು ಅಶಕ್ತರಿಗೆ
ఒక ಆರ್ಥಿಕವಾದ ಹಿಂದುಳಿನ ವಿದ್ಯಾರ್ಥಿಗೂ ಒಂಜಿ ಎನ್ನ ಕಂಪನಿ ಕೊಂಚ ಕಾಂಟ್ರಿಬ್ಯೂಷನ್ ಮಲ್ಪನ ಸಂಕಲ್ಪ ಮಲ್ಪಡು ಬಂದದ ಅವಿನಿ ಎಂಕಲ್ ಮತ್ತೊಂದಿಲ್ಲ ವಾ ಪ್ರಚಾರ ಎಂಕ್ ಬಿಡ್ಚಿ ವಾ ಆಡಂಬರಲು ಬಿಡ್ಚಿ ಆಡ ಒಂಜಿ ಮಾತ ಸತ್ಯ ಒಂದೇ ದಿನ ಪ್ರತಿ ವರ್ಷ 1 ಕೋಟಿ ರೂಪಾಯಿ ಇಂಚಿನ ಒಂಜಿ ಕೆಲಸಗೂ ಮೋಹನ್ ಆಳ್ವಿಯನ್ನ ತೂರಡಿ ಎನ್ನ ಸಮ್ಮುಖ ಅವಡು ಕಂಡದು ನಾನು ಉಪ್ಪಮುಟ ಒಂದು ನಾನು ಮಲ್ಪೆ ಬಂದ್ರೆ ನಾನು ಈ ಸಂದರ್ಭದಲ್ಲಿ ಅನ್ವಾಯಿಸಿ ಪ್ರತಿ ವರ್ಷ ಒಂದೇ ಡೇಟ್ಗೆ ಅವರು ಮೋಹನ್ ಆಳ್ವಿಯನ್ನ ಅರೇಣಿದ ಅನ್ನ ಉಪಸ್ಥಿತಿ ಯಾನ್ ಅಲ್ಪ ಇತ್ತದು ಎನ್ನ ಕಣ್ಣೆದುರು ಯಾನು ಉಪ್ಪಮುಟ ಯಾನು ಜೀವಡು ಉಪ್ಪಮುಟ ಈ ಕೆಲಸ ಮಲ್ಪಡೋದು ಬಂದದ್ದು ನಾನು ಈ ದೃಢ ನಿರ್ಧಾರ ಮಾತ್ರ ಇನ್ನು ಯಾರನ್ನ ಒಂಜಿ ಕಾರ್ಯಕ್ರಮ ಉಂಟುನಗನೆ ಏರೆಗ್ಲ ಒಂಜಿ 10 ಜನಕ್ಕೂ 10 ಲಕ್ಷ 5 ಬೊಕ್ಕ 10,000 ಲಕ್ಕ 5 ಜನಕ್ಕೂ 5 ಬೊಕ್ಕ ಪ್ರತಿ ವರ್ಷಲ 1ನೇ ತಾರೀಕು 1 ಕೋಟಿ ರೂಪಾಯಿನ ಯಾನು ಖಂಡಿತ ಕೊರ್ಪೆ ನಂಗೆ ಪಾತ್ರ 5 ಮಿನಿಟದ ಮಲ್ಲ ಪಾತ್ರ ಅವಲತ್ತ ಉಡುಪಿಡಿ ಕೊರಂಗಪಾಡಿ ಪ್ರತಿಷ್ಠಿತ ಮನಸ್ಥಾನ ಪುಟದು ಉಡುಪಿಡಿ ವಿದ್ಯಾಭ್ಯಾಸ ಪಡೆದು ಬ್ಯಾಂಗ್ಳೂರು ಹೋದು ವಾವಾ ಬಿಸ್ನೆಸ್ ಮಾಡ್ತದೆ ಸಾಧಾರಣದ ಬಿಸ್ನೆಸ್ ಪೂರ ಇಂಕಲ್ ಅಂದಾಜು ಉಂಟು ಪ್ರಕಾಶ್ ಎಂಜಿನ ಮಾತ್ರ ಬಿಸ್ನೆಸ್ ಮಾಡ್ತಾರೆ ಆಂಡ ಮನಸ್ಸು ಒಂಜಿ ಮಾರಿ ಬಲ್ಲ ಮನಸ್ಸೆ ಯಾನು ಮಸ್ತ್ ಜನರು ದಾರಿನಾಗೇನು ತೂತಾರೆ ಇಂಜಿನ ದಾರಿನಾಗೇನು ತೂತಿದೆ ಉದಾರ ಕೂಡ ದಾನ ಮಾಡ್ಕೊಂಡು ಭಾರಿ ಜನ ಅಲ್ಲ ಪುದಾರ ಬರೋಡು ಒಂಜಿ ಪುದಾರ ಹಾಲ್ಡ್ ಬರೋಡು ಒಂಜಿ ಪುದಾರ ಅವ್ಲು ಬರೋಡು ಅಂಜೆದಾಲ ಮನಸ್ಸಲ್ಲಿ ಇದು ಮಲ್ತಿನತ್ತೆ ಅಂಜೆ ಇಂಚಿನ ಆನ ಪುದಾರ್ದಿದ್ದಾರೆ MRG ಗ್ರೂಪ್ ಒಂದು ಅಪ್ಪರೆಲ್ಲ ಅಮ್ಮನಲ ಮಗನ ಪುದಾರ್ದಿದ್ದು ಬಿಸ್ನೆಸ್ ಮಾಡ್ಕೊಂಡು ಬೊಕ್ಕ ಪಾತ್ರ ಮಸ್ತ್ ಆದ ಬಗ್ಗೆ ಪಾತ್ರ ಉಂಡು ಒಂಜಿ ಸ್ಟೈಲ್ ಕಿಂಗ್ ಹೌದಲ್ಲ ಒಂಜಿ ಸುಂದರ ಓಕೆ ಒಂಜಿ ಪಾತ್ರ ಉಂಟುನ ಇತ್ತ ಚೂಜಾರ ನಿಂಕೊಂಜಿ ಡಿಸ್ಟ್ರಿಬ್ಯೂಷನ್ ಮಲ್ಪನ ಸ್ಟೈಲ್ ಚೂಜಾರ ಅವನಿ ಪ್ರೀತಿ ಅವಿನ ಮಾತ್ರ ತೂದು ನಾವು ಕಲ್ಪೋಡು ಎಂಕಲ ಪ್ರಾಯ ನನ್ನ ಕಲ್ಪನೆ ಟೈಮ್ ಇದ್ದಿ ಅಂಜಾದ ಪ್ರಕಾಶನ್ನ ದೇವರು ಇರಗೆ ಆಯುರ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಕೊಟ್ಟು ನನ್ನ 127 ವರ್ಷ ಆಯ್ತು ಆಯುಷ ಅನ್ನ 100 ವರ್ಷ ಬದುಕಲಿ ಬಂದ ದೇವರ ನಟ್ಟೊಂದು ಎನ್ನಗಡ್ಡೆ ಪಾತ್ರ ಉಂಟವೆ ನಮಸ್ಕಾರ ನಮ್ಮ ಕೆಲಸನೇ ಪಾತ್ರನಾಗ ಬಾಯಿ ಪಾತ್ರನ ಅಗತ್ಯ ಜಿಂದಾಣಿಯನ್ನು ಒಂಜಿ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಮನಸ್ಸಿಗೆ ತಟ್ಟುನ ಕಾರ್ಯಕ್ರಮ ನಮ್ಮ ಸಮಾಜದ ಅಂಚಿಂಚಿಂದು ಏಡ ಅಂಚಿನ ಜನಕ್ಕಳು ಮಸ್ತ್ ಉಲ್ಲೆ ಅಣ್ಣ ಹೆಚ್ಚಿನ ನಮ್ಮ ಜನಕ್ಕಳು ಎಂಚಿನ ಮಲ್ಪಗೊಂಡ ಐನು ತುಯ್ಯರೆ ಹೋಗುಜ ನಮ್ಮ ನಿರೆಕರಿಟ್ಲ ಈ ನಮ್ಮನೆದೊಂಜಿ ಕಷ್ಟದ ಕುಳಿತು ತುಯ್ಯರೆ ಹೋಗುಜ ಅಣ್ಣ ಮೂಲಕ್ಕೆ ಸಭೆಗೆ ಬಂದಾಗ ನಾಕ ಅಕ್ಕಲ ಕಷ್ಟ ಅಂತೊಳಗ ನಮ್ಮ ಕುಲ ಹಿಡಿದು ಕಾರ್ಲು ಒಂಜಿ ನಮ್ಮನೆ ಅಯ್ಯೋ ರಾಮ ಇಂಚಿನಕ್ಕುಲ ಉಳ್ಳೇರ ಅಂದ ಇಂಚಿನಕ್ಕಳು ಈತತ್ತು ಮಸ್ತ್ ಉಳ್ಳೇರು ಅಣ್ಣ ಕೊರ್ಪಿನಕ್ಕುಲ್ದ ಕಮ್ಮಿ ಉಳ್ಳೇರು ಬಂದ್ಬಿಟ್ಟು ದುಡ್ಡು ತಿನ್ನಕ್ಕುಲ್ಲ ಮಸ್ತ್ ಉಳ್ಳೇರು ಬೇತೆ ನಮ್ಮನೆ ಸಂಪಾದನೆ ಮತ್ತು ಮಸ್ತ್ ಕಟ್ಟದಿದ್ದೇವೆ ಕೊನೆಯರ ಒಂಜಿ ಸೂಜಿಲ್ಲ ಬುಜಿ ಒಂಜಿ ನೂಲುಲ್ಲ ಕೊನೆಯರ ಬುಜಿ ಅಂಡ ಅಕುಲು ಮೂಲ ಪಟದು ಬೋಬುಜಿ ಮಡಕೈಟ್ ಕಕ್ಕೆದೇರು ಜೇರು ಬಂದ್ಪೇರು ಏನು ಪಂಡ ಕಕ್ಕೆದೇರು ನಾನು ಉಪ್ಪು ದಿನ 5 ದಿನ ನಾನು ಉಪ್ಪು ಹಾಲು ಹಾಕೊಂಡು ಅಂಚ ಕಟ್ಟದಿದ್ದು ಬೊಕ್ಕ ಜೋಕುಲು ಲಡೈ ಮಲ್ಕು ಲೆಕ್ಕ ಮಲ್ತು ಬೋಪೇರು ಅಂಡ ಪ್ರಕಾಶ್ ಶೆಟ್ರು ಧರ್ಮ ಕರ್ಮದ ಸಂಯೋಗ ಬಂದ್ಪೇರು ಒಂಜಿ ಸಾರ್ಥಕ ಕೆಲಸನ ಪುಟು ದಿನ ಸಾರ್ಥಕ ಅಂಡು ಇನ್ನು ಅಪ್ಪೆಮ್ಮೆ ಮಿತ್ತಿದ್ದನ್ನೆಲ್ಲ ಅಕ್ಕಲಿಗೆಲ್ಲ ಸಂತೋಷ ಇನ್ನು ಮಗೆ ಒಂದು ಎಟ್ಟೆ ಕೆಲಸ ಮಾಡ್ತೀವಿ ಬಂದ್ಕೊಂಡು ಒಂದು ಭಾವನೆ ಅಕ್ಕಲಿಗೆಲ್ಲ ಬರ್ತದೆ ಅಕ್ಕಲಿನ ಆಶೀರ್ವಾದ ದಿಕ್ಕೊಂಡು ಇನ್ನು ಆ ಜೋಕುಲ ಅವಡು ಆ ಸಂಕಷ್ಟ ಹೊಡಿತೀವಿ ಅಕ್ಕಲಿಗೆ ಒಂದು ಹುಳ ಹಿಡ್ದು ಅಕ್ಕಲು ನಮ್ಗೆ ಏತು ಸಂತೋಷ ಪಡಬೇರು ಆ ದುಃಖದ ಕಾಲೋಡ್ಲ ಬಂದು ಅವ್ರು ನಂಗೆ ಗೊತ್ತಾ ಒಂದು ಅಕ್ಕಲಿಗೆ ಮಾತ್ರ ಗೊತ್ತುಪ್ಪು ಇಂಚಿನ ಕೆಲಸ ಮಲ್ಪನ ಬುದ್ಧಿನ ಆ ಕಾಸು ತಿನ್ನಕ್ಲಿ ಮಾತೇರಿಗಳ ದೇವರು ಕೊರಡು ಪ್ರಕಾಶ್ ಶೆಟ್ಟರಿಗೆ ನನಾತಿಂಚಿನ 1 ಕೋಟಿ ಹತ್ತು ವರ್ಷ ಕೊಂಚ 375 ಕೋಟಿ ಕೊರ್ಪಿನಂಚಿನ ಒಂದು ಶಕ್ತಿನ ದೇವರು ಕೊರಡು ಒಂದು ಇಂಕ ಅವಕಾಶ ಕೊನೆ ಕಾತ್ರ ಮಾತೆರೆಗಳ ತಲೆದಕ್ಕಾದ ಕೈ ಮುಗಿದ 2 ಪಾತ್ರ